ಕಲ್ ಕಲ್ತಾಳೆ ಕಲ್ತಾಳೆ ಈ ಪಾರ್ಟಿ ಬತ್ತಿಂದ ಅಕ್ಲಿಗೆ ಬಾರಿ ಒಂಜಿ ಚಿಂತನೆ ಒಂದಿತ್ತಂಡು ಬತ್ತದು ಅಕ್ಲು ಪ್ರಾರ್ಥನೆ ಮಲ್ತಲ್ಲ ಭಾರಿ ಬೇಟು ಮಲ್ತೊಂದು ಇತ್ತೇರಿ ಊರದ ಪಾರ್ಟಿ ಪುತ್ತೂರದ ಪಾರ್ಟಿ ಬತ್ತಂಡು ಬಣ್ಣಾಗ ಪುತ್ತೂರು ಪಾರ್ಟಿ ಬತ್ತಂದು ಮದಿಮೇಲ ಅಕ್ಲು ನೆನಪೇಕ ಮದಿಮೇಲ ಅದು ನಮ್ಮ ಆಂಡು ಆನಿದ ದಿನಟ್ಟೆ ಕತ್ತಲೆಗೆ ಯಾರು ಒನಸ್ ಮನ್ಪಂದ ಜಿತ್ತನರೆಗೆ ಸರಿ ಸುಮಾರು ಒಂಜಿ ವಾರ ದಿಂಚಾರಿಗೆ ಸರಿ ಒನಸ್ ಮನ್ಪರೆ ಬಂದಿಗೆಲ್ಲ ಸೇರೊಂದಿಜ್ಜಂಡಿಗೆ ಈ ಅಪ್ಪೆಗೆ ಈ ಕ್ಷೇತ್ರಗೆ ಬರಕ್ಕೆ ನೆನತೊಂಡೆರ ಆನಿದ ದಿನಟ್ಟೆ ರಾತ್ರಿ 3 ಗಂಟೆಗೆ ಅರೆಗೆ ಲಕ್ಕದಾರ ಒನಸ್ ಮನ್ಪಲೆಕ್ಕೆ ಆತಂಡ್ರಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹದ್ದು ತಾವು ನಂಬಿದಂತಹ ಎಲ್ಲ ಪ್ರಾರ್ಥನೆಗಳನ್ನು ಈಡೇರಿಸುವಂತಹ ತಾಯಿ ಮಹಾಮಾಯಿಯ ಸನ್ನಿಧಿ ಇದು. ಈಗ ನೀವು ನೋಡ್ತಾ ಇದ್ದೀರಿ, ಇದು ತಾಯಿ ಮಹಾಮಾಯಿಯ ಸನ್ನಿಧಿ. ತಣ್ಣೀರು ಪಂಥದಲ್ಲಿರುವಂತಹ ಶ್ರೀದೇವಿ ನಗರದಲ್ಲಿ ಇರುವಂತಹ ಮಹಾಮಾಯಿಯ ಸನ್ನಿಧಿ. ಪಕ್ಕದಲ್ಲಿರುವಂತಹದ್ದು ಭೈರವನ ಗುಡಿಯೂ ಕೂಡ ಹೌದು, ಭೈರವನ ಸನ್ನಿಧಿ. ಇಲ್ಲಿ ಭೈರವ ಮತ್ತು ಮಹಾಮಾಯಿಯ ಕ್ಷೇತ್ರ ಈಗ ಪುನರ್ ಪ್ರತಿಷ್ಠೆಯ ಸಂಭ್ರಮದಲ್ಲಿದೆ. ಪುನರ್ ಪ್ರತಿಷ್ಠೆಗೆ ಬೇಕಾದಂಥ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಚಪ್ಪರಕ್ಕೆ ಬೇಕಾದಂತಹ ಬಿದಿರೆಗಳನ್ನು ಕಡಿದು ಹಾಕಿರುವಂಥದ್ದು ಮತ್ತು ಚಪ್ಪರದ ಕಾರ್ಯಕ್ಕೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಅಂದರೆ ನಾಡಿದ್ದಿನ ವೇದಿಕೆಯು ಯಾವ ರೀತಿಯಾಗಿ ಸಜ್ಜಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹದ್ದು ಅಶ್ವತ್ಥ ಕಟ್ಟೆ. ಇಲ್ಲಿ ವಿಶೇಷವಾಗಿ ಅಶ್ವತ್ಥ ಮತ್ತು ನೆಲ್ಲಿಯ ಗಿಡದ ಮದುವೆ ಕಾರ್ಯವೂ ಕೂಡ ನಡೀಲಿಕ್ಕಿದೆ. ಅದರ ಜೊತೆಗೆ ನಾಗನಕಟ್ಟೆಯ ಕೆಲಸ ಕಾರ್ಯವೂ ಕೂಡ ನಡೀಲಿಕ್ಕಿದೆ. ಬಹಳಷ್ಟು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀಲಿಕ್ಕಿರುವಂಥದ್ದು. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾಗದರ್ಶನ ಆಗಿಲ್ಲ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಅದರ ಜೊತೆಗೆ ಈ ಅಶ್ವತ್ಥ ಮರಕ್ಕೂ ಮತ್ತು ನೆಲ್ಲಿಯ ಮರಕ್ಕೂ ಮದುವೆಯ ಸಂದರ್ಭವೂ ಕೂಡ ಇಲ್ಲಿ ತನಕ ಮೂಡಿ ಬಂದಿಲ್ಲ. ಅಂತಹದ್ದೊಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಇಲ್ಲಿ ಸಾಕ್ಷಿ ಆಗಲಿಕ್ಕಿದೆ. ಇದರ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಪಡೆದ ಲಾಭಗಳು ಅಂದರೆ ತುಂಬ ಜನಕ್ಕೆ ಈ ಕ್ಷೇತ್ರದಿಂದ ಒಳಿತುಗಳಾಗಿವೆ. ಅವರೆಲ್ಲರೂ ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ. ಅದರ ಜೊತೆಗೆ ನಾಡಿದ್ದಿನ ಕಾರ್ಯಕ್ರಮದ ಬಗ್ಗೆ ಮತ್ತು ಈ ಕ್ಷೇತ್ರದ ಐತಿಹ್ಯದ ಬಗ್ಗೆ ಇಲ್ಲಿಯ ಕಾರ್ಯಾಧ್ಯಕ್ಷರಿರ್ಬೋದು, ಇಲ್ಲಿ ಅಧ್ಯಕ್ಷರುಗಳಿರ್ಬೋದು, ಇಲ್ಲಿಯ ಮುಖಂಡರು ಏನು ಹೇಳ್ತಾರೆ ಕೇಳೋಣ. ನಮ್ಮ ಜೊತೆಗೆ ಸ್ಥಳೀಯ ಪ್ರಮುಖರಿದ್ದಾರೆ. ನಮಸ್ತೆ, ತಮ್ಮ ಹೆಸರು ಮತ್ತು ತಾವು ಇಲ್ಲಿ ಏನಾಗಿದೆ? ನನ್ನ ಹೆಸರು ಚಿದಾನಂದ್ ಅಂತ ಹೇಳಿ, ನಾನು ಶ್ರೀ ಮಹಾಮಾಯಿ ದೇವಸ್ಥಾನದ ಆಡಳಿತ ಸಮಿತಿಯದ್ದು ಅಧ್ಯಕ್ಷ ಆಗಿದ್ದೇನೆ. ನಮ್ಮ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇದರ ಇತಿಹಾಸ ಸರಿಸುಮಾರು 1970-80ರ ದಶಕದಲ್ಲಿ ಈ ಮರಾಠಿ ಸಮಾಜ ಬಾಂಧವರಾದ ನಮ್ಮ ಹಿರಿಯರು ಅವರು ಗುಮ್ಮಟೆ ಪೂಜೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಗುಮ್ಮಟೆ ಪೂಜೆ ಅಂತ ಹೇಳಿದರೆ ಮನೆ ಮನೆಗೆ ಈ ಮಹಾಮಾಯಿ ದೇವರು ಮತ್ತು ಭೈರವ ದೇವರ ಹೆಸರನ್ನು ಹೇಳಿಕೊಂಡು ಆ ಮನೆಯ ಒಳಿತಿಗಾಗಿ ಮತ್ತು ಊರಿನ ಒಳಿತಿಗಾಗಿ ಗುಮ್ಮಟೆ ವಾದ್ಯವನ್ನು ನುಡಿಸ್ತಾ ದೇವರನ್ನು ಪ್ರಾರ್ಥಿಸ್ತಾ ಇದ್ರು, ಆರಾಧನೆ ಮಾಡ್ತಾಯಿದ್ರು. ಅದು 9 ದಿವಸ ಮನೆ ಮನೆಗೆ ಭೇಟಿ ಕೊಟ್ಟು, ಒಂದು ದಿವಸ ಒಂದು ನಮ್ಮ ಗುತ್ತಿನ ಮನೆಯಲ್ಲಿ ಎಲ್ಲ ಸೇರಿ ರಾಶಿ ಪೂಜೆ ಅಂತೇಳಿ ಮಾಡ್ತಾಯಿದ್ರು. ನಮ್ಮ ಹಿರಿಯರು ಏನು ಮಾಡಿದರು ಅಂತೇಳಿದರೆ, ಈ ರಾಶಿ ಪೂಜೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಜಾಗ ಬೇಕು ನಮಗೆ ಅಂತೇಳಿ ಯೋಚನೆ ಮಾಡಿ ಸರಿಸುಮಾರು 1989ನೇ ಇಸವಿಯಲ್ಲಿ ಮರಾಠಿ ಸಮಾಜ ಸೇವಾ ಸಂಘವನ್ನು ಸ್ಥಾಪಿಸಿದರು. 1994ನೇ ಇಸವಿಯಲ್ಲಿ ಈ ಮಹಾಮಾಯಿ ಭಜನಾ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೆಲಸನ ಆರಂಭಿಸಿದರು. 2002ನೇ ಇಸವಿಯಲ್ಲಿ ಇದರ ಪ್ರತಿಷ್ಠೋತ್ಸವ, ಮಹಾಮಾಯಿ ದೇವರದ್ದು ಬ್ರಹ್ಮಕಲಶೋತ್ಸವ ಎಲ್ಲ ನಡೆಯಿತು. ಆ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಇದು ನಿರ್ಮಾಣಗೊಂಡಂತಹ ಮೊದಲನೇ ದೇವಸ್ಥಾನ. ಸರಿಸುಮಾರು 20 ವರ್ಷಗಳಿಂದ ಇಲ್ಲಿ ಪ್ರತಿನಿತ್ಯ ನಿತ್ಯ ಪೂಜೆ ಇರ್ಬೋದು, ಸಂಕ್ರಾಂತಿ ಅನ್ನದಾನ ಸಹಿತ ಸಂಕ್ರಾಂತಿ ಪೂಜೆ ಸೇವೆಗಳು, ನವರಾತ್ರಿ ಸೇವೆ, ಧನುರ್ಮಾಸದಲ್ಲಿ ಧನುಪೂಜೆ ಮತ್ತು ವಾರ್ಷಿಕವಾಗಿ ವಾರ್ಷಿಕೋತ್ಸವವನ್ನು ನಾವು ಊರ ಪರ ಊರ ಎಲ್ಲ ಸಮಾಜ ಬಾಂಧವರ ಸಹಕಾರದೊಂದಿಗೆ ನಾವು ನಡೆಸ್ಕೊಳ್ತಾ ಬರ್ತಾ ಇದ್ದೇವೆ. ಕಳೆದ ವರ್ಷ ಜಾತ್ರೋತ್ಸವದ ಸಂದರ್ಭದಲ್ಲಿ, ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆದಂಥ ಜಾತ್ರೋತ್ಸವದ ಸಂದರ್ಭದಲ್ಲಿ ನಾವು ಈ ಕ್ಷೇತ್ರವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಚಿಂತನೆ ಮಾಡಿ ಮೇ ತಿಂಗಳಲ್ಲಿ ಇಲ್ಲಿ ಸ್ಥಳ ಪ್ರಶ್ನೆಗಳನ್ನು ಇಟ್ಟು ಅದಕ್ಕೆ ನಾವು ಕೆಲಸವನ್ನು ಆರಂಭಿಸಿದ್ವಿ. ಕಳೆದ ಜೂನ್ 17ನೇ ತಾರೀಕು ನಾವು ಇಲ್ಲಿ ನಿಧಿಕುಂಭ ಸ್ಥಾಪಿಸಿ ಇದರ ಕೆಲಸವನ್ನು ಆರಂಭಿಸಿದ್ವಿ. ಕಳೆದ 8 ತಿಂಗಳಲ್ಲಿ ಈ ಕ್ಷೇತ್ರ ಇಷ್ಟರ ಮಟ್ಟಿಗೆ ನಾವೆಲ್ಲ ಕೆಲಸವನ್ನು ಮಾಡಿದ್ದೇವೆ. ಇದೇ ಬರುವ 22 ಫೆಬ್ರವರಿಯಿಂದ 24ನೇ ತಾರೀಕಿನವರೆಗೆ ಕ್ಷೇತ್ರದಲ್ಲಿ ಪ್ರತಿಷ್ಠೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ. 22ನೇ ತಾರೀಕು ಇಲ್ಲಿ ಅಶ್ವತ್ಥ ಕಟ್ಟೆ ಇದು ಅಶ್ವತ್ಥ ವಿವಾಹ
ಆಮೇಲೆ ದೇವರದ್ದು ನಾಗಪ್ರತಿಷ್ಠೆ ಕಾರ್ಯಕ್ರಮ, ಸಂಜೆ ಪಾದ್ರಿಗಳಿಂದ ನಾಗದರ್ಶನ ಕಾರ್ಯಕ್ರಮ ಇದೆ. 23ನೇ ತಾರೀಕು ಆ, ಮಹಾಚಂಡಿಕಾ ಯಾಗ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದೇ ಥರ 24ನೇ ತಾರೀಕಿನಂದು ಶ್ರೀದೇವಿದ್ದು ಮತ್ತು ಪರಿವಾರ ದೈವಗಳಾದಂತಹ ಆ, ಭೈರವ ದೇವರು, ಕಲ್ಲುಟ್ಟಿ ಪಂಜುರ್ಲಿ ಮತ್ತು ಗುಳಿಗ ದೈವದ್ದು ಪ್ರತಿಷ್ಠಾ ಕಾರ್ಯಕ್ರಮ ಇದೆ. ರಾತ್ರಿ ಗೋಂದೋಳು ಪೂಜೆ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ತನಕ ಏನೆಲ್ಲ ತಯಾರಿಗಳು ಎಲ್ಲ ಆಗಿದೆ? ಈಗ ಕಾರ್ಯಕ್ರಮಕ್ಕೆಲ್ಲ ತಯಾರಿಗಳಿದೆ ಸರ್. ಒಟ್ಟು 22ನೇ ತಾರೀಕಿಂದ 24ನೇ ತಾರೀಕಿನ ತನಕ ಎಷ್ಟು ಬಹಳ ತಯಾರಿಗಳಾಗ್ತಾ ಇದ್ದಾವೆ. ಈ ಕ್ಷೇತ್ರ ಬೆಳೆದು ಬಂದ ಬಗೆಯನ್ನು ಅವರು ಹೇಳಿದರು, ಐತಿಹ್ಯವನ್ನು ಅವರು ಹೇಳಿದರು. ಈಗಿನ ನಾಡಿದ್ದಿನ ತಯಾರಿ ಏನೆಲ್ಲ ಆಗಿದೆ? ಶ್ರೀ ಮಾಮಯಿ ದೇವರನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡು, ಅದೇ ಪರಿವಾರ ದೈವಗಳನ್ನು ಹಾಗೆ ನಾಗದೇವರನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡು, ವಿಶೇಷವಾಗಿ ನಾಡಿದ್ದು ಬರುವಂಥ 22, 23, 24ನೇ ಪ್ರತಿಷ್ಠಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕಂತೇಳಿ ಈಗಾಗಲೇ ತಾವೆಲ್ಲ ಪೂರ್ವ ತಯಾರಿಯಲ್ಲಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಪೂರ್ವ ತಯಾರಿಗಳು, ಚಪ್ಪರದ ವ್ಯವಸ್ಥೆಗಳು ಈಗಾಗಲೇ ಒಂದು ಹಂತದಲ್ಲಿ ಒಂದು 50% ಕೆಲಸಗಳಾಗಿದೆ. ಇನ್ನು ಅದಕ್ಕೆ ಪರಿಕರಗಳೆಲ್ಲ ವಸ್ತುಗಳನ್ನು ಈಗಾಗಲೇ ಇಲ್ಲಿ ಇವತ್ತೆಲ್ಲ ರೆಡಿ ಮಾಡಿಕೊಂಡು, ಇನ್ನಷ್ಟು ಕೆಲಸಗಳು ರಾತ್ರಿ ಒಂದು 200ರಿಂದ 300 ಜನ ಕೆಲಸ ಮಾಡ್ತಕ್ಕಂಥ ಎಲ್ಲ ವಾಲಂಟಿಯರ್ಸ್ ಆಗಿ ಬಂದು ಪರವೂರಿನ ಭಕ್ತರು ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ನಮ್ಮ ಈ ಪ್ರಚಾರ ದೃಷ್ಟಿಯಿಂದ ಅಲಂಕಾರದ ವ್ಯವಸ್ಥೆಗಳು ಅಲ್ಲಿ ಕಲ್ಲೇರಿಯಿಂದ ಹೊರಟು ಬಹುಶಃ ಈ ಮಹಾದ್ವಾರ, ಹಾಗೆ ಈ ಕಡೆ ರುದ್ರಗಿರಿ ದೇವಸ್ಥಾನದ ಪಕ್ಕ ಆಳಕೆ ಎಂಬಲ್ಲಿ ಅಲ್ಲಿ ಮಹಾದ್ವಾರ, ಕಲ್ಲೇರಿಯಲ್ಲಿ ಮಹಾದ್ವಾರ, ಹಾಗೆ ಇಲ್ಲಿ ಮೇನ್ ದ್ವಾರಕ್ಕೆ ಅಲಂಕಾರವನ್ನು ಮಾಡತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ 3 ದಿನದ ಈಗ ಆಡಳಿತ ಮಂಡಳಿಯ ಅಧ್ಯಕ್ಷರು ಹೇಳಿದಾಗೆ 3 ದಿವಸದ ವಿಶೇಷ ಕಾರ್ಯಕ್ರಮಗಳು. ಬಹುಶಃ ಹೊರಕಾಣಿಕೆ 22ನೇ ತಾರೀಕಿಗೆ ಕಲ್ಲೇರಿಯಿಂದ ಮಹಾದ್ವಾರದಲ್ಲಿ ಬೆಳೀರುಗುತ್ತು ಧನ್ಯಕುಮಾರ ರೈ ಅವರು ಈ ಒಂದು ಹೊರಕಾಣಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಗಣ್ಯಾತಿ ಗಣ್ಯರುಗಳು, ಜೊತೆಗೆ ಬ್ಯಾಂಡ್ ವಾಲಗ ಮತ್ತು ಪೂರ್ಣಕುಂಭ ಸ್ವಾಗತದೊಂದಿಗೆ ವಿಜೃಂಭಣೆಯಿಂದ ಬಹುಶಃ 1,500 ಜನ ಆದ ನಿರೀಕ್ಷೆಯನ್ನು ಇಟ್ಟುಕೊಂಡು ಪ್ರತಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಮರಾಠಿ ಸಮುದಾಯದ ಸಮಾಜ ಬಾಂಧವರು, ಹಾಗೆ ಇನ್ನಿತರ ಭಗವದ್ಭಕ್ತರು, ಭಜನಾ ಮಂಡಳಿ, ಹಾಗೆ ನಮ್ಮ ತಣ್ಣೀರು ಪಂಥ ಕಣಿಯೂರು ಜಿಲ್ಲಾ ಪಂಚಾಯತಿ ಅಂತ ಹೇಳಿದರೆ ಬಹುಶಃ 10 ಗ್ರಾಮಗಳು ಬರ್ತದೆ. ಎಲ್ಲ ಧಾರ್ಮಿಕ ಕ್ಷೇತ್ರ ಮತ್ತು ಭಜನಾ ಮಂಡಳಿಗಳು ಮತ್ತು ಸಂಘ ಸಂಸ್ಥೆಗಳನ್ನು ಎಲ್ಲರನ್ನು ಭೇಟಿ ಮಾಡಿಕೊಂಡು ಈಗಾಗಲೇ ನಮ್ಮ ಆಮಂತ್ರಣ ಪತ್ರಿಕೆಗಳ ಅವರ ಹೆಸರನ್ನು ಸಹ ನೋಂದಾಯಿಸಿಕೊಂಡು ಅವರ ಸಹಕಾರವನ್ನು ಕೇಳಿಕೊಂಡು ಪೂರ್ಣ ಪ್ರಮಾಣ ನಮಗೆ ಸಹಕಾರ ಮಾಡ್ತೇವೆ ಅಂಥೇಳಿ ಈಗಾಗಲೇ ಒಪ್ಕೊಂಡಿದ್ದಾರೆ. ಅದೇ ರೀತಿ ನಾವು ಅವರನ್ನು ಇನ್ವಿಟೇಷನ್ ಮೂಲಕ ಅವರಿಗೆ ಸಂಪರ್ಕವನ್ನು ಮಾಡ್ತಿದ್ದೇವೆ. ಒಳ್ಳೆ ರೀತಿಯ ರೆಸ್ಪಾನ್ಸಿಬಲ್ ಉಂಟು, ಒಳ್ಳೆ ಶಕ್ತಿ ಇಲ್ಲಿ ವಿಶೇಷವಾದಂಥ ಒಂದು ಸಾನ್ನಿಧ್ಯ ಉಂಟು. ನಮಗೆ ಕಳೆದ 20 ವರ್ಷದಿಂದ ಆ ಕ್ಷೇತ್ರದ ಬಗ್ಗೆ ಖಂಡಿತವಾಗಿ ಗೊತ್ತುಂಟು. ನಮ್ಮ ಸಹಕಾರ ನಿಮಗೆ ಖಂಡಿತವಿದೆ, ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳುವ ಅಭಿಪ್ರಾಯಗಳು. ಅದೇ ರೀತಿ ಆ ಪೂರ್ಣಕುಂಭ ಸ್ವಾಗತದ ಮೂಲಕ ನಾವು ಹೊರಕಾಣಿಕೆಯನ್ನು ತಗೊಂಡ್ಬಂದು ಇಲ್ಲಿ ಬಹುಶಃ ಇಲ್ಲಿ ನಮಗೆ 10 ಗಂಟೆಗೆ ಉಗ್ರಾಣ ಉದ್ಘಾಟನೆ, ಕಾರ್ಯಾಲಯ ಉದ್ಘಾಟನೆ ಆಗಲಿಕ್ಕಿದೆ. ಅದೇ ರೀತಿ ಉಗ್ರಾಣ ಉದ್ಘಾಟನೆ ಆಗಲಿದೆ. ಅದರ ನಂತರ ಈ ಕಾರ್ಯಕ್ರಮ ನೆಕ್ಸ್ಟ್ ಇಲ್ಲಿ ಅಶ್ವತ್ಥ ಮರ ಮತ್ತು ನೆಲ್ಲಿ ಮರ, ಇದಕ್ಕೆ ವಿಶೇಷವಾಗಿ ಈ ಊರಲ್ಲಿ ಇಷ್ಟು ತನಕ ಅದಕ್ಕೊಂದು ಆ 2 ಮರಕ್ಕೆ ಮದುವೆ ಅಂತ ಹೇಳುವ ಕಾರ್ಯಕ್ರಮ ಈ ಊರಿನಲ್ಲಿ ಅಥವಾ ಈ ಆಸುಪಾಸಿನಲ್ಲಿ ಎಲ್ಲಿಯೂ ಆ ಕಾರ್ಯಕ್ರಮ ನಡೆದಿಲ್ಲ. ಹಾಗಾಗಿ ವಿಶೇಷ ಅದೊಂದು ಕಾರ್ಯಕ್ರಮ. ಅದರ ಜೊತೆಗೆ ನಮ್ಮ ತಂತ್ರಿವರಿಯರು ಗೋಪಾಲಕೃಷ್ಣ ತಂತ್ರಿಯವರವರು ಬಹುಶಃ ಅವರು ಬೆಳಿಗ್ಗೆ 7 ಗಂಟೆಗೆ ಇಲ್ಲಿ ಪಾದಸ್ಪರ್ಶನ ಮಾಡಲಿಕ್ಕುಂಟು. ಬ್ಯಾಂಡ್ ವಾಲಗದ ಮೂಲಕ ಅವರನ್ನು ಪೂರ್ಣಕುಂಭ ಸ್ವಾಗತ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತ ಮಾಡಲಿಕ್ಕಿದ್ದೇವೆ. ಅದರ ನಂತರ ಈ ನೆಲ್ಲಿ ಮರ ಮತ್ತು ಅಶ್ವತ್ಥ ಮರಕ್ಕೆ ಮದುವೆ ಕಾರ್ಯಕ್ರಮ, ಅದರ ಜೊತೆಗೆ ನಾಗಪ್ರತಿಷ್ಠೆ ನಡೀಲಿಕ್ಕಿದೆ. ತದನಂತರ ನಾವು ಮಧ್ಯಾಹ್ನ 12 ಗಂಟೆಗೆ ಸರಿಸಾಗಿ ವಿಶೇಷವಾಗಿ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದು ಮಧ್ಯಾಹ್ನ ಅನ್ನ ಸಂತರ್ಪಣೆ. ವಿಶೇಷವಾಗಿ ಒಂದು ಈಗಾಗಲೇ ಈ ಕ್ಷೇತ್ರಕ್ಕೆ ಅನ್ನ ಸಂತರ್ಪಣೆ 257 ಹೆಸರನ್ನು 10,000ದಂತೆ 257 ಜನ ವಿಶೇಷವಾಗಿ ಅಡ್ವಾನ್ಸ್ ಆಗಿ ಪತ್ರಿಕೆಯಲ್ಲಿ ನಮ್ಮ ಯಾವುದು ಆಮಂತ್ರಣ ಪತ್ರಿಕೆ ಅವರನ್ನು ಹೆಸರು ಹಾಕಿ ಕ್ಷೇತ್ರದ ಸೇವೆಯನ್ನು ಮಾಡ್ತೇವೆ ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಅವರ ಎಲ್ಲ ಭಕ್ತರ ಸಹಕಾರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಧಾರ್ಮಿಕ ಸಭೆಯಾಗಿ ಮಹಾ ಪೂಜೆಯಾಗಿ ಅದರ ನಂತರ ಅವರ ಮೂಲಕ ಅನ್ನ ಸಂತರ್ಪಣೆ ಅನ್ನಛತ್ರದಲ್ಲಿ ನಡೀಲಿಕ್ಕೆ, ಅನ್ನಪೂರ್ಣೇಶ್ವರಿ ಪೂಜೆಯಾಗಿ ನಡೀಲಿಕ್ಕೆ, ಅದರ ನಂತರ ಸಾಮೂಹಿಕ ಅನ್ನ ಸಂತರ್ಪಣೆ
ತದನಂತರ 2 ಗಂಟೆಗೆ 2:30 ಗಂಟೆಗೆ ಸರಿಯಾಗಿ ಲೋಕಲ್ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ ನಿರಂತರ ಸಂಜೆ 6 ಗಂಟೆ ತನಕ. 6 ಗಂಟೆಯ ನಂತರ ಈ ಕ್ಷೇತ್ರದ ತಂತ್ರಿವರ್ಯರಾದ ವೇದಮೂರ್ತಿ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿವರ್ಯರು ಮೊಡಂತಿಯರು ಇವರಿಂದ ವಾಸ್ತುಹೋಮ, ವಾಸ್ತುಬಲಿ ಇನ್ನಿತರ ಆ ಒಂದು ಏನೇನು ವಿಶೇಷ ವೈದಿಕ ಕಾರ್ಯಕ್ರಮಗಳು ನಿರಂತರ ಅಲ್ಲಿಂದ ನಡೀಲಿಕ್ಕಿದೆ. ಹಾಗೆ ನಡೀಲಿಕ್ಕಿದೆ. ತದನಂತರ ಸಂಜೆ ರಾತ್ರಿ ಒಂದು 7 ಗಂಟೆಯ ಸ್ಥಿತಿಗೆ 6ರಿಂದ 7 ಗಂಟೆ ಒಳಗಡೆ ನಾಗದರ್ಶನ ಕಾರ್ಯಕ್ರಮ, ವಿಶೇಷ ಪಾತ್ರೆಯವರಿಂದ ಉಡುಪಿಯವರಿಂದ ನಾಗದರ್ಶನ ಕಾರ್ಯಕ್ರಮ, ಅದು ಒಂದು ವಿಶೇಷ. ಈ ಊರಲ್ಲಿ ಆ ಕಾರ್ಯಕ್ರಮವೂ ಆಗಲಿಲ್ಲ. ಈ ರೀತಿ ಮೊದಲನೇ ದಿನ ಈ ರೀತಿ ನಾಗದರ್ಶನ ಕಾರ್ಯಕ್ರಮ ಆಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆದು ಅಂದಿನ ಕಾರ್ಯಕ್ರಮ ಮುಕ್ತಾಯ. ಅಲ್ಲಿ ಅದೇ ರೀತಿ ಮಾನಿಲದ ಶ್ರೀ ಮೋಹನದಾಸ ಸ್ವಾಮೀಜಿ ಮಾನಿಲದವರ ತರಬೇತಿಯಿಂದ ಅವರ ಮಾರ್ಗದರ್ಶನ ಆಶೀರ್ವಾದದಿಂದ ಬಂದಂಥ ಎಲ್ಲ ತಂಡದ ಈ ಲೋಕಲ್ನ ಭಜನಾ ತಂಡಗಳು ಬಂದು ವಿಶೇಷವಾಗಿ ಕ್ಷೇತ್ರದಲ್ಲಿ ಭಜನಾ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಹಾಗೆ ನಿರಂತರ ಸೇವೆ ಮಧ್ಯಾಹ್ನ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆ ತನಕ ಭಜನೆ ಸೇವೆ. ತದನಂತರ ಮಹಾಪೂಜೆ ಆಗಿ ಅನ್ನ ಸಂತರ್ಪಣೆ. ತದನಂತರ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಪುನಃ ಭಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೆ ಸಂಜೆ ವೈದಿಕ ಚಂಡಿಕಾ ಯಾಗ ಮತ್ತು ಇನ್ನಿತರ ಬೇರೆ ಬೇರೆ ಯಜ್ಞ ಯಾಗಾದಿಗಳು ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಹಾಗೆ ಸಂಜೆ ಪುನಃ ನಮ್ಮ ಜನಪ್ರಿಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಒಂದು ಧಾರ್ಮಿಕ ಸಭೆ ಕಾರ್ಯಕ್ರಮ ಉಂಟು. ಈ ಸಭಾ ಕಾರ್ಯಕ್ರಮಕ್ಕೆ ಮಾನ್ಯದ ಶ್ರೀ ಮೋಹನದಾಸ ಸ್ವಾಮೀಜಿಯವರು ಪೂರ್ಣಕುಂಭ ಸ್ವಾಗತದ ಮೂಲಕ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಹಾಗೆ ಉಜಿರೆಯ ಜನಾರ್ದನ ದೇವಸ್ಥಾನದ ಪಡೋಟ್ನಾಯರ ಸುಪುತ್ರರಾದಂಥ ಶರತ್ ಕೃಷ್ಣ ಪಡೋಟ್ನಾಯರು ಈ ಸಭೆಗೆ ಆಗಮಿಸಿದ್ದಾರೆ. ಅದೇ ರೀತಿ ಉದ್ಯಮಿಗಳಾದ ನಮ್ಮ ರಾಜೇಶ್ ಪೈ ಅವರು, ಲಕ್ಷ್ಮೀ ಗ್ರೂಪ್ಸ್ ಮೋಹನ್ರವರು, ಅದೇ ರೀತಿ ದಯಾಕರ್ ಡಾಕ್ಟರ್ ಅವರು, ಇನ್ನಿತರ ನಮ್ಮ ಈ ಕ್ಷೇತ್ರದ ಗೌರವಾಧ್ಯಕ್ಷರಾದಂಥ ನಿರಂತರ ಅಂದು ಈ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಗಳನ್ನು ಹಾಕಿಕೊಂಡು ಈ ಊರಿನ ಎಲ್ಲ ಭಕ್ತರ ಅವರ ಅಭಿಪ್ರಾಯಗಳು ತಗೊಂಡು ಅದಕ್ಕೊಂದು ಲೀಡರ್ಶಿಪ್ಪನ್ನು ತಗೊಂಡವರು ಧರ್ಮನ್ ನಾಯ್ಕರ್ ಅಂತೇಳಿ, ಬಹುಶಃ ಇದರ ಗೌರವಾಧ್ಯಕ್ಷರು, ಕೊಡುಗೈ ದಾನಿಗಳು, ದೊಡ್ಡ ಆಫೀಸರ್ಸ್, ಟ್ಯಾಕ್ಸ್ ಆಫೀಸರ್ ಆಗಿ ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ತುಂಬ ಅನುಭವಗಳನ್ನು ಪಡ್ಕೊಂಡವರು ಅಥವಾ ಸೇವೆ ಮಾಡಿದವರು. ಈಗ ಚಕ್ರಪಾಣಿ ದೇವಸ್ಥಾನ ಮಂಗಳೂರು ತೊಕ್ಕೊಟ್ಟು ಅಲ್ಲಿಯ ಆಡಳಿತ ಮುಕ್ತೇಶ್ವರರಾಗಿ ಅತ್ತಾವರ ಚಕ್ರಪಾಣಿ ದೇವಸ್ಥಾನ ಅತ್ತಾವರ ಅಲ್ಲಿಯ ಆಡಳಿತ ಮುಕ್ತೇಶ್ವರರಾಗಿ ನಿರಂತರ ಸೇವೆಯನ್ನು ಮಾಡ್ತಕ್ಕಂಥವರು ಅವರು ಈ ಕ್ಷೇತ್ರದ ಗೌರವಾಧ್ಯಕ್ಷರು. ಅದೇ ರೀತಿ ಈ ಕ್ಷೇತ್ರಕ್ಕೆ ಬೇರೆ ಬೇರೆ ದಾನಿಗಳಿಂದ ಒಂದಷ್ಟು ಧನ ಸಹಾಯಗಳನ್ನು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯಿಂದ ಯಾವತ್ತೂ ನಿರಂತರ ಈ ಕ್ಷೇತ್ರದ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಯಶಸ್ವಿಯನ್ನು ಬಯಸುವವರು ಅವರೆಲ್ಲ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಾಡಿದ್ದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೆ ವಿಶೇಷವಾಗಿ ಬಹುಶಃ ಈ ಒಂದು ಕ್ಷೇತ್ರದ ಇಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಜೀರ್ಣೋದ್ಧಾರ ಅಥವಾ ಪ್ರತಿಷ್ಠಾ ಮಹೋತ್ಸವ ಆಗಬೇಕಿದ್ರೆ ಬಹುಶಃ ಕಳೆದ 4.5 ವರ್ಷದ ಮುಂದೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಇಂದಿನ ಜನಪ್ರಿಯ ಶಾಸಕರಾದ ಹರೀಶ್ ಪುಂಜರು ಕ್ಷೇತ್ರದ ಬಗ್ಗೆ ಪರಿಚಯ, ಕ್ಷೇತ್ರದ ವಿಚಾರಗಳನ್ನು, ಕ್ಷೇತ್ರದ ವಿಷಯಗಳನ್ನು, ಕ್ಷೇತ್ರದ ಎಲ್ಲ ದೇವರುಗಳ ವಿಷಯಗಳನ್ನು ಹೇಳಿದಾಗ ಖಂಡಿತವಾಗಿ ನಾನು ನಿಮ್ಮೊಟ್ಟಿಗೆ ಹೇಳೋದು ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ನಮಗೆಲ್ಲರೂ ನೀವು ಸಹಕಾರ ಮಾಡಿ ಈ ಒಂದು ಕ್ಷೇತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಒಂದು ಮಾದರಿಯಾದಂಥ ಕ್ಷೇತ್ರವನ್ನು ನಿರ್ಮಾಣ ಮಾಡುವ, ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠೆ ಮಾಡಿ ಒಳ್ಳೆ ರೀತಿಯ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡುವ, ನಾನು ಖಂಡಿತ ನಿಮ್ಮೊಂದಿಗೆ ಕೈ ಜೋಡಿಸಿ ನಿಮ್ಮೊಂದಿಗೆ ನಾನಿದ್ದೇನೆ ಎನ್ನತಕ್ಕಂಥ ವಿಚಾರಗಳನ್ನು ಅಂದು ಅವತ್ತು ಹೇಳಿದರು. ಬಹುಶಃ ಮೊನ್ನೆ ಈ ಒಂದು ಪ್ರತಿಷ್ಠಾ ಮಹೋತ್ಸವದ ವಿಶೇಷವಾದಂಥ ಒಂದು ಸಮಿತಿಯನ್ನು ಮಾಡುವಾಗ ಅಧ್ಯಕ್ಷರಿರ್ಬೋದು, ಗೌರವಾಧ್ಯಕ್ಷರಿರ್ಬೋದು, ಕಾರ್ಯಾಧ್ಯಕ್ಷರಿರ್ಬೋದು, ಇನ್ನಿತರ ಕಾರ್ಯದರ್ಶಿಗಳು, ಜೊತೆ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ಸರ್ವ ಸದಸ್ಯರುಗಳು ಅಂದರೆ 20 ಸಮಿತಿಗಳುಂಟು. ಎಲ್ಲ ಸಂಚಾಲಕ ಸ್ವಾಗತ ಸಮಿತಿಯಿಂದ ಹಿಡಿದಿದ್ದು ಸ್ವಚ್ಛತಾ ಸಮಿತಿ ತನಕ, ಕಾರ್ಯಾಲಯ ಸಮಿತಿ ಇರ್ಬೋದು, ಉಗ್ರಾಣ ಸಮಿತಿ ಇರ್ಬೋದು, ಅನ್ನದಾನ ಸಮಿತಿ ಇರ್ಬೋದು, ಆಹಾರ ಸಮಿತಿ ಇರ್ಬೋದು, ಇನ್ನಿತರ ಅನೇಕ 20 ಸಮಿತಿಗಳನ್ನು ಎಲ್ಲವೂ ಈ ರೀತಿಯ ಮಾಡಬೇಕಿದ್ರೆ ತಮ್ಮ ಬೆಳ್ತಂಗಡಿಯ ಅದ್ಭುತವಾದಂಥ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ಗ್ರಾಮಕ್ಕೆ 81 ಗ್ರಾಮದಲ್ಲಿ ಇವತ್ತು ಬಹುಶಃ 40ರಿಂದ 50 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಬ್ರಹ್ಮಕಲಶ ಮಾಡಿದಂಥ ಒಬ್ಬ ಕೀರ್ತಿ ಅಥವಾ ಒಂದಷ್ಟು ಅನುಭವಗಳನ್ನು ಮಾಡಿದಂಥ
ನಮ್ಮ ಜನಪ್ರಿಯ ಶಾಸಕರು ಬಂದು ಈ ಒಂದು ವ್ಯವಸ್ಥೆಗೆ ನಮಗೆ ಮಾಹಿತಿ ಮಾರ್ಗದರ್ಶನ ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಆಗುವಾಗೆ ಇವತ್ತು ನಮಗೆ ಮಾರ್ಗದರ್ಶನ ಕೊಟ್ಟು ನಿರಂತರ ಮೊನ್ನೆ 11 ಗಂಟೆ ರಾತ್ರಿಗೆ ಬಂದು ಏನೇನು ಕೆಲಸಗಳಾಗ್ತಂತೆ 2-3 ದಿವಸ ಮುಂಚೆ ಬಂದು ನಮ್ಮನ್ನೆಲ್ಲ ಮಾತಾಡಿಸಿ ಹುರಿದುಂಬಿಸಿ ನಾನಿದ್ದೇನೆ, ನಿಮಗೆ ಏನಾಗಬೇಕು ಸದಾ ಸಂಪರ್ಕದಲ್ಲಿ ಇರಿ ಅಂತ ನಮಗೆ ಸಹಕಾರವನ್ನು ನೀಡುತ್ತಾ ಮಾರ್ಗದರ್ಶನ ಮಾಡುತ್ತಾ ಯಶಸ್ವಿಗೆ ಬಯಸುವವರು. ಹಾಗೆ ಅತ್ಯಂತ ಯಶಸ್ವಿಯಾಗಿ ನಾಡಿದ್ದು ಈ ಬ್ರಹ್ಮಕಲಶೋತ್ಸವ ನಮ್ಮೆಲ್ಲರ ನಿರೀಕ್ಷೆಗಿಂತ ಇವತ್ತು ಒಂದು 10,000-12,000 ಜನ ನಮ್ಮ ನಿರೀಕ್ಷೆ ಉಂಟು. ಆದರೆ ಅದಕ್ಕಿಂತ ಜಾಸ್ತಿ 15,000 ಜನ ನಿರೀಕ್ಷೆ ಆಗುವಂಥ ನಮ್ಮ ಎಲ್ಲ ಯೋಚನೆಗಳುಂಟು. ಯಾಕೆ ಹೇಳಿದರೆ ಆ ರೀತಿ ನಾವು ಊರಲ್ಲಿ ಸಂಪರ್ಕ ಮಾಡುವಾಗ ಅಥವಾ ನಾವು ಫೋನ್ನ ಮೂಲಕ ಅಥವಾ ಇನ್ನಿತರ ಬೇರೆಯವರು ತಾವು ಬರ್ತೇವೆ, ಅದು ಯಾವಾಗ ಕಾರ್ಯಕ್ರಮ ಅಂತೇಳುವಂಥ ವಿಚಾರಗಳುಂಟು. ಆಗಿರುವಾಗ ತಾವುಗಳು ತಮ್ಮ ಮಾಧ್ಯಮದ ಮೂಲಕ ಇನ್ನಷ್ಟು ನಮ್ಮ ಕ್ಷೇತ್ರದ ಪರಿಚಯ, ಕ್ಷೇತ್ರದ ಕಾರ್ಯಕ್ರಮವನ್ನು ಇನ್ನಷ್ಟು ಮೆರುಗುಗೊಳಿಸಿ ಈ ಕ್ಷೇತ್ರದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಆಗುವಾಗೆ ತಾವು ಸಹಕಾರ ನೀಡಬೇಕಂತ ನಿಮ್ಮೊಟ್ಟಿಗೆ ನಾನು ವಿನಂತಿಗಳನ್ನು ಮಾಡ್ತಾ, ಹಾಗೆ ವಿಶೇಷವಾಗಿ ಇಂದು ನಮ್ಮ ಗೋಪಾಲಕೃಷ್ಣ ತಂತ್ರಿಯವರವರು ಸುಮಾರು ದೇವಸ್ಥಾನ ಬ್ರಹ್ಮಕಲಶ ಮಾಡಿದಂತಹ ಅನುಭವ ಇದ್ದವರು, ಶಾಸಕರಾಗಿ ನಮ್ಮ ಅಧ್ಯಕ್ಷರು, ನಮ್ಮ ಶಾಸಕರು ಅನೇಕ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಿದ ಅನುಭವದವರು. ಹಾಗೆ ನಮ್ಮ ಗೌರವಾಧ್ಯಕ್ಷರು ಇನ್ನಷ್ಟು ಸುಮಾರು ದೇವಸ್ಥಾನಗಳ ಸೇವೆಗಳನ್ನು ಮಾಡಿದವರು. ಹಾಗೆ ಎಲ್ಲ ಅನುಭವಸ್ಥರು, ಸ್ವಾಮೀಜಿಯವರು ಎಲ್ಲ ಅನುಭವಸ್ಥರು ನಮ್ಮ ಜೊತೆ ಇದ್ದ ಕಾರಣ ಎಲ್ಲರಿಗೂ ಹುರುಪು ಬಂದು ಅತ್ಯಂತ ಯಶಸ್ವಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಹಾಗೆ ನಮ್ಮ ಜೀರ್ಣೋದ್ಧಾರದ ಅಧ್ಯಕ್ಷರಾದಂಥ ಗೋಪಾಲಕೃಷ್ಣ ನಾರೆಯವರು, ಹಾಗೆ ಇನ್ನೊಬ್ಬ ಉಪಾಧ್ಯಕ್ಷರಾದಂಥ ಗಂಗಯ್ಯ ಕರ್ಪಾಡಿಯವರು, ಹಾಗೆ ನಮ್ಮ ಈ ಒಂದು ಕ್ಷೇತ್ರದ ವಿಶೇಷವಾಗಿ ಈಗಾಗಲೇ ಚಿದಾನಂದರು ಆಡಳಿತ ಮಂಡಳಿ ಅಧ್ಯಕ್ಷರು, ಕಾರ್ಯದರ್ಶಿಯವರು ದಿನೇಶ್ ನಾರ್ಯ, ಹಾಗೆ ಇನ್ನೊಬ್ಬರು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯವರು ಸುಂದರ್ ಮೊರಂಪುಲೋಡಿ, ಹಾಗೆ ವಿಶೇಷವಾಗಿ ಇಲ್ಲಿಯ ಆಡಳಿತ ಮುಕ್ತೇಶ್ವರಂಥ ಕಿನ್ನಿಕೊಡಂಗೆ ಲಿಂಗಪ್ಪ ನಾಯ್ಕರವರು, ಹಾಗೆ ಇನ್ನು ಪುರೋಹಿತ ವರ್ಗದಲ್ಲಿ ವಿಶೇಷವಾಗಿ ಮೊರಂಪುಲೋಡಿ ಗುತ್ತು ತನಿಯಪ್ಪ ನಾಯ್ಕರವರು, ಮತ್ತು ಬಾಲಕೃಷ್ಣ ನಾಯ್ಕರವರು ಕಲ್ಲಕಟ್ಟನಿ ಸ್ಟೋರು, ಹಾಗೆ ಇನ್ನೊಬ್ಬರು ರಮೇಶ್ ಕರಾಯ, ಇವರು ಈ ಸೇವೆ, ಈ ಪೂಜೆಯ ಸೇವೆಯನ್ನು ಮಾಡತಕ್ಕಂಥ ಅರ್ಚಕರು. ಹಾಗೆ ಈ ಒಂದು ವ್ಯವಸ್ಥೆಗಳು ಈ ರೀತಿ ಪೂರಕವಾಗಿ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯತೆಯಿಂದ ಕ್ಷೇತ್ರ ದಿನದಿಂದ ದಿನಕ್ಕೆ ಬೆಳಗುತ್ತಾ ಒಂದಷ್ಟು ಭಕ್ತರುಗಳು ಬಂದು ಈ ಸಾನ್ನಿಧ್ಯ ಇನ್ನಷ್ಟು ವೃದ್ಧಿಯಾಗುವಂತೆ ಈ ರೀತಿಯ ವ್ಯವಸ್ಥೆಗಳು ಇಲ್ಲಿ ಆಗ್ತಿದೆ. ಹಾಗಿರುವಾಗ ನಮಗೆ ಅವಕಾಶಕ್ಕಾಗಿ ವಂದನೆಗಳು. ಲಿಂಗಪ್ಪ ಈ ಕ್ಷೇತ್ರದ್ದು ಈರೆಗ್ ಅನುಭವ ಬತ್ತಿಲೆಕ್ಕ ಈ ಕ್ಷೇತ್ರ ದಾದ ಮತ ಬೇಡಂದರು ದಾದ ಮತ ಆತನು ಈ ಕ್ಷೇತ್ರಡು ಏನು ಸಾಧಾರಣ ಹೆಚ್ಚು ಕಮ್ಮಿ 21 ವರ್ಷದಿಂಚಿ ಸ್ವಲ್ಪ ಕೆಸರಲ್ಲಿ ಪಾಣಿಡ್ದಿಂಚಿ ಏನು ಮುಲ್ಪ ಈ ದೇವಸ್ಥಾನದ ಲೆಕ್ಕಡು ಮುಲ್ಪ ಎಂಕಲ್ನ ತೀರ್ನ ಬೇಲೆಯನ್ನು ಮಲ್ತೊಂದಿಲ್ಲ ನೀಡಿದವರು ಎಂಕ್ಲೆಗೆ ಈ ದೇವಿನ ಪ್ರತಿಷ್ಠೆ ಮುಲ್ಪ ಮಲ್ತಿಡ್ದಕ್ಕೆ ಎಂಕ್ಲೆಗೆ ಎಡ್ಡೆ ಅನುಭವ ಮಾತ ಬತ್ತಂಡು ಎಡ್ಡೆ ಕಲೆಯೆಲ್ಲ ಬತ್ತಂಡು ಎಂಕ್ಲೆ ಇಲ್ಲಡೆ ಮತ್ತು ಎಂಕ್ಲ ಒಂಜಿ ಪ್ರತಿಯೊಂದು ಕೆಲಸ ಮಲ್ಪಂಡ್ಲೆ ಎಂಕ್ಲೆ ಅಪ್ಪೆಂಡು ದುಂಬುದಿದ್ದು ಎಂಕ್ಲ ಬೇಲೆ ಮಲ್ತೊಂದಿಲ್ಲ. ಇದೆ ನಿಕ್ಲೆಗ್ ದಾದ ಒಂಜಿ ಕೆಲಸ ಆಪುಜಿಂದ ನಾವು ಒಂದು ಬತ್ತಂಡು ಪ್ರತಿಯೊಂದು ಕೆಲಸ ಅಲ್ಲ ಅಪ್ಪೆಂಡು ದುಂಬುದಿದ್ದು ಎಂಕ್ಲ ಎಣ್ಣೆ ಒಂದಿಲ್ಲ ಎಂಕ್ಲ ಕೆಲಸ ಒಂದು ಬತ್ತಂದುಂಡು ಇದು ಮುಟ್ಟಲ್ಲ ಅಂದು ಎನ್ನ ಮಗಲು ಮಾರ್ಮೈ ಮದ ಬೊಂಬೈ ಡಿಪ್ಪನ ವರ್ತಿ ಮಗಲುಲ್ಲ ಒಂಜಿ ಮಗಿಯಲ್ಲಿ ಮಗಲು ಕಲ್ತಾಳೆ ಈ ಪಾರ್ಟಿ ಬತ್ತಿಂದ ಅಕ್ಲೆ ಬಾರಿ ಒಂಜಿ ಚಿಂತನೆ ಒಂದಿತ್ತುಂಡು ಬೊಂಬೈದ ಪಾರ್ಟಿ ಬಡ್ಚಿಂಗ್ಲಿ ಉರ್ದವೇ ಪಾರ್ಟಿ ಆವಡು ಅಂದ ಅಕ್ಲೆ ಒಂಜಿ ಚಿಂತನೆ ಒಂದಿತ್ತುಂಡು ಇದೇ ಬತ್ತದ ಅಕ್ಲೆ ಪ್ರಾರ್ಥನೆ ಮಲ್ತಲ್ಲ ಬಾರಿ ಬೇಡ ಮಲ್ತೊಂದು ಐತೇರು ಅವೇ ಪ್ರಕಾರ ಅಕ್ಲೆ ಮುರಾನಿ ಊರ್ದ ಪಾರ್ಟಿ ಪುತ್ತೂರ್ದ ಪಾರ್ಟಿ ಬತ್ತಂಡು ಪೊಣ್ಣಾಗ ಪುತ್ತೂರು ಪಾರ್ಟಿ ಬತ್ತಂದು ಮದಿಮೇಲ ಅಕ್ಲೆ ನೆನತ್ಲೆಕ್ಕ ಮದಿಮೇಲ ಆಂಡು ಮರನಿ ಸಟ್ಟಾದು ಮದ್ಮೆ ಆದ್ಮೇಲೆ ಪುತ್ತೂರು ಡುಲ್ಲೇರು ಅಪ್ಪೆ ಅಮ್ಮೆ ಬೊಂಬೈ ಡುಲ್ಲೇರು ಅಂದು ಅಂಚೆ ಕೆಲಸ ಆತನಕಲ್ಲ ಆತಂದು ನೆನತ್ಲೆಕ್ಕ ಆತನಕಲ್ಲ ಅಂದು ಅಪ್ಪೆಲ್ಲ ಅಪ್ಪೆ ಸರ್ಲಾಲ್ ಅಮ್ಮೆಲ್ಲ ಸರ್ಲೆ ಅಕ್ಲೆ ಹೋಟ್ಲು ಉಲ್ಲೇರು ಅಪ್ಪಿನ ಕ್ರಪೆಡು ಅಕ್ಲಿನ ಕೆಲಸ ಫುಲ್ಲು ಆತಂಡು ಇಟೆ ಸಾಯರ್ತಲ್ಲ ಅಂತ ಕೊರ್ತೇರಕ್ಲಿ ಅಂದು ಅಂಚೆ ಆತಂಡು ಎನ್ನ ಪುದರ್ ಸತೀಶ್ ಬಂಡದು ಮೂಲ ಕ್ಷೇತ್ರಡು ಎಂಗ್ಲ ಎಂಚಿನ ಒಂದು ಕೆಲಸ ಮಲ್ಪೊಡು ಐತನಲ್ಲ ಎಂಗ್ಲ ಮೂಲ ಅಪ್ಪೆನ ದುಂಬುದಿದ್ದು ಎಂಚಿನ ಆ ಒಂದು ಇತ್ತನಲ್ಲ ಅಪ್ಪೆನ ಒಂದು ನೆನಪು ಅಂತದ್ದು ಎಂಕ್ಲು ಮಲ್ತದನ್ನ ಅವು ಕೆಲಸ ಆ ಒಂದು ಎತ್ತಿನ ಎಂಕ್ಲ ಆಪುಂಡೆ ಬೊಕ್ಕ ಅಂಚನೆ ಬೈರವಣಲ ನೆನಪು ಅಂತೊಂದು ಇಂಚನೆ ಎದುರು ದುಂಬುದಿದೆ ಎಂಕ್ಲು ಬೇಲೆ ಜಪ್ಪಣ ಒಂದು ಚಪ್ಪರದ ಬೇಲೆಲ್ಲ ಅಂಚನೆ ಎಂಕ್ಲು ಇತ್ತ 2-3 ದಿನ ಆಪುಜಿ ಬಣ್ಣವು ಇತ್ತ 2 ದಿನ ದೂನಾಗ ಆಪುಣುಂದೆ 2 ದಿನ ಆಪುಣುಂದೆ ತೋಜೊಂದು ಉಂಡು ಎಂಕ್ಲೆಗ್ ಅಂಚನೆ ಸಹಕಾರಲ ಬರೊಂದುಂಡು ಅಂಚನೆ ಪೂರ ಊರ್ದಾಕ್ಲ ಪೂರ ಈರೆನ್ನಿನ ಒಂಜಿ ಮಲ್ಲ ಬೇಲೆ ಹೋದ ಎಣ್ಣಿನ ಎಂಗ್ಲು ದಾತಲ್ಲ ಒಂಜಿ ಕಷ್ಟ ಬಂದಾಗ ಎಂಕ್ಲ ಮುಲ್ತವೇ ಎಣ್ಣಿನ ಅಪ್ಪೆನ ಪುದರ್ ಬಂದು ಪೋನಾಗನೆ
ಎಂಗ್ಲಿಗೆ ಕಷ್ಟ ಪೂರ ಪರಿಹಾರ ಆವೊಂದಿತ್ತುಂಡು ಅಂಚನೆ ಏತಿ ನಡ್ದಿಂಚು ಕೈ ಮುಗಿಯೋರು ಏತಿ ನಡ್ದಿಂಚು ಕೈ ಮುಗಿಯೋರು ಕೈ ಮುಗಿಯೋದಿಲ್ಲ ಇಂಕ್ಲಸ್ ಮಾಸ ಐನೇನು ಅನ್ಪನ ಅಪ್ಪೇನು ನಂಬಿ ಬೇಕಾ ನಮಗೆ ಅಂತ ಎಡ್ಡೆ ಅಂಡ ಎಡ್ಡೆನ್ ಬಂಡೆಂಚ ಎಡ್ಡೆ ಅಂಡ ಚೂರು ಅನುಕೂಲ ಅನುಕೂಲ ಬಂಡೆಂಚ ಅನುಕೂಲ ಅಂಡ ನೆಟ್ ಬಜ್ಜೆ ಇಡು ನೆಟ್ ಅಂಚ ಇರು ಎಣ್ಣಿನ ಕೆಲಸವಲ್ಲ ಎಣ್ಣಿನ ಸಾಯಂಕಾಲ ಜೋಕ್ಲೆ ಮದ್ಮೆ ಆಡು ಪ್ರಜ್ಞಾಕ್ ಮದ್ಮೆ ನಾವು ರಿಯಾಗೊಂಡು ಮದ್ಮೆ ಆರ ಎಲ್ಲಿ ಆಗಿ ಕಾರ್ಣಿಕನು ಪಂಡೊಂದಾಂಡ ಎಂಕುಲು ಈ ಜಾಗೆಡ್ ಸರಿ ಸುಮಾರು 20 ವರ್ಷದ ದುಂಬು ಎಂಕುಲು ಜೋಕ್ಲಿಪ್ಪನಗನೆ ಈ ಕ್ಷೇತ್ರದ ಬೇಲೆಗೆ ಐಕನೆಟ್ ಭಾಗವಹಿಸೊಂದಿತ್ತ ಯಾನು ಸರಿ ಸುಮಾರು 14-17 ವರ್ಷ ಕುಡ್ಲಡೆ ಕೆಲಸ ಮಂತೊಂದಿತ್ತೆ ಮೂಜಿ ವರ್ಷಕ್ಕೂ ದುಂಬು ಎಂಕ್ ಇಲ್ಲು ಕಟ್ಟೋಡು ಪನ್ಪುನೊಂಜಿ ಯೋಚನೆ ಬನ್ನಾಗ ಎನಡ ಸತ್ಯವಾದ ಪನೋಡಂದಾಂಡ ಯಾನೊಂಜಿ 10,000 ಸಾಲ ಕೊರ್ರನೈತೇನೆ ಎನಡ ದಾಲ ಕಾಸಿಜ್ಜಾಂಡ್ ಅಂಡ ಈ ಅಪ್ಪೆನ ನೆನೆತೊಂದು ಇಲ್ಲದ ಬೇಲೆಗೆ ಜೊತೆ ನೆನ್ ಮುಲ್ಪರ್ದು ನಡತು ಪೋಪುನಾತ ದೂರಡ್ ಇಲ್ಲದ ಬೇಲೆನ ಸುರುಮಂತೆ ಒವೇ ಒಂಜಿ ಎಂಕ್ ಹೊರೆ ಆವಂದೆ ಯಾನು ಇಲ್ಲಿನ ಪೂರ ಯಾನು ಸಾಲ ಮಂತದ ಕಟ್ಟೆಂದು ಇತ್ತಂದಾಂಡಲ್ಲ ಎಂಕ್ ಒಲ್ಪಲ ಒಂಜಿ ತೊಡಕ್ ತೊಂದರೆ ಬರಂದೆ ಎನ್ನ ಇಲ್ಲದ ಬೇಲೆ ಸರಿ ಸುಮಾರು 10 ತಿಂಗಳದ ಉಲೈಡ್ ಆ ಅಪ್ಪನ ಅನುಗ್ರಹಡ್ ಒಂಜಿ ಪೊರ್ಲುದ ಇಲ್ಲದ ಬೇಲೆ ಎನ್ನು ಕಾದುಪೋಂಡು ಆ ಟೈಮುಡೆ ಯಾನು ಲೆಕ್ಕ ಪಡೊಂದಿತ್ತೆ ಎಂಕ್ ಮುಲ್ಪನೆ ಕೈತಲ್ಡ್ ಮಿನಿ ಮುಲ್ಪ ಇಲ್ಲಾರ್ದು ಪೋದು ಬರ್ಪ ಲೆಕ್ಕ ಆಂಡಂದಿತ್ತಂದಾಂಡ ಈ ಕ್ಷೇತ್ರದ ಜೀರ್ಣೋದ್ಧಾರದ ಬೇಲಿಗೆ ಏನನ್ನು ತೊಡಗಿಸೋಂಡ್ರೆ ಎಂಕ್ ಅನುಕೂಲ ಆಪುಂಡು ಪನ್ಪನ ಯೋಚನೆ ಏನ ಇತ್ತಂಡು ಅವೇ ಪ್ರಕಾರವಾದ ಕರಿನ ಒಂಜರೆ ವರ್ಷಕ್ಕೂ ದುಂಬು ಯಾನು ಕುಡ್ಲಗೆ ಬೆನೊಂದಿತ್ತನಾಗ ಎಂಕ್ ಪುತ್ತೂರುಗು ಟ್ರಾನ್ಸ್ಫರ್ ಲಾಂಡ್ ಐಡ್ದು ಬುಕ್ಕ ಈ ಕ್ಷೇತ್ರದ ಜವಾಬ್ದಾರಿಲ ಎನ್ನ ತರತ ಮಿತ್ತು ಬೂರ್ನ ಸಂದರ್ಭಡು ನಮ್ಮ ಎಂಕಲ್ನ ಮುಲ್ಪನೆ ಒಂಜಿ ಆತ್ಮೀಯರು ಮುಲ್ಪ ಕಲ್ಲರ್ ಬದಲ್ಪ ಆರ್ನ ಇಲ್ಲು ಆರೆಗ್ ಹುಷಾರಿಜ್ಜಂದೆನಂತನ ಸೈಮೋಡು ಆರು ನೆನತೊಂಜಿ ನಂಚಿನ ಒಂಜಿ ಪರಕೆ ಅಕ್ಲು ಮಾತ ಕಡೆಕ್ ಆಸ್ಪತ್ರೆಗೆ ಪೂರ ಪೋದು ಇತ್ತೇರು ಆಂಡ ಅಲ್ಪ ಅವು ಗುಣ ತೋಜಂದೆ ಆರೆನು ವಾಪಸ್ ಇಲ್ಲಡೆ ಲೆತ್ತ ಬತ್ತಿತ್ತೇರು ಆರೆಗ್ ಒನಸ್ ಮಲ್ಪರ ಪೂರ ಅವೊಂದಿಜ್ಜಾಂಡ್ ಆ ಸಂದರ್ಭಡು ಅಕ್ಲು ಈ ಕ್ಷೇತ್ರಗ್ ಈ ಭೈರವ ದೇವರಿಗೆ ಒಂಜಿ ಬಿಂದುದ ಒಂಜಿ ಕುರುಪ ಗೋಂದೋಲು ಪೂಜೆ ಸಂದರ್ಭ ಕೊಂಡ್ಬ ಬಂದದ್ದು ನೆನತೊಂದಿತ್ತೇರು ಅಂಚಾದ್ ಆನಿದ ದಿನಟ್ಟೆ ಕತ್ತಲೆಗ್ ಯಾರು ಒನಸ್ ಮನ್ಪಂದ ಜೆತ್ತನರೆಗ್ ಸರಿ ಸುಮಾರು ಒಂಜಿ ವಾರಡ್ ದಿಂಚಾರೆಗ್ ಸರಿಟ್ ಒನಸ್ ಮನ್ಪರೆ ಬಂಜಿಗೆ ಸಾಲ ಸೇರೊಂದಿಜ್ಜಂಡಿಗೆ ಆಂಡ ಏಪಾರು ಈ ಅಪ್ಪೆಗೆ ಈ ಕ್ಷೇತ್ರಗ್ ಪರಕೆ ನೆನತೊಂಡೆರ ಆನಿದ ದಿನಟ್ಟೆ ರಾತ್ರಿ 3 ಗಂಟೆಗೆ ಅರೆಗ್ ಲಕ್ಕದ ಆರು ಒನಸ್ ಮನ್ಪಲೆಕ್ ಆತಂಡು ಬೊಕ್ಕ ಆರು ಹುಷಾರಾದ್ ಬೇಲೆಗೆ ಪೋವಂದೆತ್ತನಾರು ಇತ್ತೆ ಆರು ಬೇಲೆಗೆ ಪೋವಂದು ಆರು ಹುಷಾರಾದುಲ್ಲೇರು ಈ ಕೆಲವಾರು ವಿಚಾರ ಪ್ರತಿಯೊರೆಗಳ ಅನುಭವ ಬತ್ತನವು ನಾ ಪನ್ಪುಂದಂಡಲ ನಲಲ ಮಸ್ತುಂಡು ವಿಶೇಷವಾದ ಯಾನು ಈ ಒಂಜಿ ಕಾರ್ಯಕ್ರಮದ ಎಲ್ಲಂಜ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದ ಊರುದಾಗಲೇ ನಾನು ಒಂಜಿ ಜವಾಬ್ದಾರಿ ಕೊಡ್ತೀರಿ ಅಂಚ ವಿಶೇಷವಾದ ಪ್ರಭಾಕರ್ ಪಸಂದಿದ್ದು ವಿಶೇಷವಾದ ಪನ್ಪುಂಡಿತ್ತಂಡ ಇನಿ ಬಹುಶಃ 22 ವರ್ಷಕ್ಕೂ ದುಂಬು ಮೂಲು ಈ ಮಾಮೈ ದೇವರನ ಪ್ರತಿಷ್ಠಾಪನೆ ಬ್ರಹ್ಮಶ್ರೀ ವೇದಮೂರ್ತಿ ಬ್ರಹ್ಮಶ್ರೀ ಕೇಶವ ಜೋಗಿತೆಯರ್ ಬಂಗಳಾಯಿ ಸುಬ್ರಹ್ಮಣ್ಯಡ್ ಕರಿನ 45 ವರ್ಷ ತನ್ನ ಸೇವೆಯನ್ನು ಮಲ್ತಿನಾರು ಆರ್ನ ಮೂಲಕ ಮೂಲು ಈ ಪ್ರತಿಷ್ಠಾಪನೆ ಅದು ನಿರಂತರ ಇರುವ 22 ವರ್ಷಡು ನಿರಂತರ ಇನ್ನು ವಿಶೇಷವಾದ ಸೇವೆಯಲ್ಲಿ ನಡ್ತಂದು ಬರ್ತಂಡ್ರು ಆ ಮೂಲಕ ಇನಿ ಬಹುಶಃ ಆನಿ ಆ ಪ್ರತಿಷ್ಠಾಪನಾ ಆಪನ ಪೊರ್ತುಗು ಪರಮಪೂಜ್ಯ ಕಾವಂದಿರು ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವಿಶ್ವಗೆ ವಿಶ್ವಮಾನವರಾದ ಇಡೀ ಊರೇ ಮಾರ್ಗದರ್ಶಕರು ಅಂಚನೆ ಇನಿ ಆಶೀರ್ವಾದ ಮಲ್ತದು ಇನಿ ಧಾರ್ಮಿಕ ಕ್ಷೇತ್ರ ಸಾಮಾಜಿಕ ಶೈಕ್ಷಣಿಕ ಸಾರ್ವಜನಿಕವಾದ ಮಾತಾ ಕ್ಷೇತ್ರಗಳ ತನ್ನ ಮಾರ್ಗದರ್ಶನ ಮಲ್ತಂದು ಆಶೀರ್ವಾದ ಮಲ್ತಂದು ತನ್ನ ಎಡ್ಡೆಪ್ಪುನ ಬಯಕನಾರು ಪರಮಪೂಜ್ಯ ಕಾವಂದಿರಾಯನಂಚಿನ ಕ್ಷೇತ್ರದ ಧರ್ಮಾಧಿಕಾರಿಗಳು ಆರ್ನ ಮಾರ್ಗದರ್ಶನ ಆರ್ನ ಆಶೀರ್ವಾದಡ್ ಇನ್ನು ವಿಶೇಷವಾದ ಮೂಲು ಬ್ರಹ್ಮಕಲಶೋತ್ಸವ ದಾದ ಮಾತ ನಂಗೆ ಪರಿಕರಲು ಬೋಡ ಅಯ್ನ ಪೂರ ದೇನಿಗೆ ಹಿಡಿದು ಬತ್ತಿನ ತನು ಮನದನ ಮಾತೆಲ್ಲ ಕೊರ್ದು ಈ ಕಾರ್ಯಕ್ರಮ ಯಶಸ್ವಿಯವರ ಅಂದಿನ ದಿನಟ್ಟು ಸಾಕಾರ ಮಲ್ತಿನಾರು ಇನಿ ಪುನರ್ ಪ್ರತಿಷ್ಠೆ ಆಪನ ಪೊರ್ತುಗುಲ ವಿಶೇಷವಾದ ಅರಡ ಎಂಕ್ಲು ಬ್ರಹ್ಮಕಲಶೋತ್ಸವ ಪ್ರತಿಷ್ಠಾ ಮಹೋತ್ಸವದ ಒಂಜಿ ಸಮಿತಿನ ರಚನೆ ಮಲ್ಪೊಂಡ ಈ ಆಡಳಿತ ದೇವರನ ಕ್ಷೇತ್ರದ ಆಡಳಿತ ಸಮಿತಿಪ್ಪು ಜೀರ್ಣೋದ್ಧಾರ ಸಮಿತಿಪ್ಪು ಪ್ರತಿಷ್ಠಾ ಮಹೋತ್ಸವ ಸಮಿತಿದ ಪೂರ ತಯಾರಿದ ಪೂರ ಊರುದಾಕಲು ಪೋದು ಅರಡ ಒಂಜಿ ವಿಜ್ಞಾಪನೆ ಮಲ್ತಂದು ಅರ್ನ ಆಶೀರ್ವಾದ ಮಾರ್ಗದರ್ಶನ ಮಂಜುನಾಥ ದೇವರನ ಅನುಗ್ರಹವನ್ನು ಬೇಡೊಂದು ಬತ್ತದ ಮೂಲು ನಮ್ಮ ಜನಪ್ರಿಯ ಶಾಸಕರನ ಹರೀಶ್ ಪುಂಜರನ ನೇತೃತ್ವಡು ವಿಶೇಷವಾದ ನಂಚಿತ್ನ ಅಂಚನೆ ಈ ಕ್ಷೇತ್ರದ ಗೌರವಾಧ್ಯಕ್ಷರ ನಂಚಿತ್ನ ಧರ್ಮನ್ ನಾಯ್ಕರ್ನ ಒಂಜಿ ಮಾರ್ಗದರ್ಶನಡ್ ಇನಿ ಅಂಚನೆ ಜೇರಂ ನೆಲ್ಲಿತೇರಿ ಇನಿ SKDRDPದ ಇನಿ
ಮೈಸೂರು ನಿರ್ದೇಶಕರಾದ SKDF ನಿರ್ದೇಶಕರಾದ ಆರು ತನ್ನ ಸೇವೆಯನ್ನು ಸಲ್ಲಿಸವರು ಆರ್ಲ ಬತ್ತದ ಮೊಕ್ಕಲ್ನ ಮುಂದಾಲತ್ತೋಡು ಈ ಒಂಜಿ ಪ್ರತಿಷ್ಠಾ ಮಹೋತ್ಸವದ ಸಮಿತಿ ನಡೆತು ನಂಚ ದಿಪ್ಪನಗ ಕೂಡ ಎಂಕಲು ಈ ಒಂಜಿ ಪ್ರತಿಷ್ಠಾ ಮಹೋತ್ಸವದ ಪ್ರತಿಷ್ಠಾ ಮಹೋತ್ಸವದ ಆಮಂತ್ರಣ ಪತ್ರಿಕೆನ ಪರಮಪೂಜ್ಯ ಕಾವಂದಿರನ ಧರ್ಮಾಧಿಕಾರಿನ ಪರಮಪೂಜ್ಯ ಕಾವಂದಿರನ ಆರ್ನ ಆಶೀರ್ವಾದರು ಆರ್ನ ಕೈಟ್ ಈ ಒಂಜಿ ಆಮಂತ್ರಣ ಬಿಡುಗಡೆ ಶಾಸಕರನ್ನ ಮುಂದಾಲತ್ತೋಡು ಮಾತ ಕಮಿಟಿದ ಸದಸ್ಯರನಾಗಲು ಪದಾಧಿಕಾರಿನಾಗಲು ಪೂರ್ದು ಬಿಡುಗಡೆ ಮಲ್ತದು ಆನೆ ಏಪ ಆಮಂತ್ರಣ ಬಿಡುಗಡೆ ಮಲ್ತನ ಆನೆ ಇಡೀ ಮುಟ್ಟಲ ಮಂಜುನಾಥನ ಅನುಗ್ರಹ ಪೂಜ್ಯರನ ಆಶೀರ್ವಾದ ಅತ್ಯಂತ ಯಶಸ್ವಿಯಾದ ನೆನೆತನ ಕಾರ್ಯಾಲಯ ಯಶಸ್ವಿಯಾದ ದಿನ ದಿನ ಜನಸಾಗರಣೆ ಕ್ಷೇತ್ರ ಬತ್ತೊಂದು ಕೆಲಸಲ ಒಂದು ಅತ್ಯಂತ ಯಶಸ್ವಿ ಆಪನಕ್ಕೆ ದಾಲ ಸಂಶಯ ಜೀವನ ಪಡ ಅಂಚಿತ್ನ ಒಂಜಿ ನಮ್ಕ್ ರೂಪರೇಷಲು ತೋಜೊಂದುಲ್ಲ ಅಂಚದವರ ಎಲ್ಲಂಜಿ ಬರ್ಪನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಪುಂಡು ಅಂಚನೆ ಇತ್ತೆ ಚಪ್ಪರದ ವ್ಯವಸ್ಥೆಲು ಇನಿ ಪರಿಕರಲು ಕೋಡೆ ಇಜ್ಜಿ ಪನ್ನಗ ಇನಿ ಆಟೋಮೆಟಿಕ್ ಆದ ಅಲ್ಪುಂಡು ಮುಲ್ಪುಂಡು ಎಂಕಲ್ ಕೊರಪ ಎಂಕಲ್ ಬರ್ಪ ಎಂಕಲ್ ಕೆಲಸ ಮಲ್ಪ ಪನ್ಪಡ ಅಂಚಿತ್ನ ಕ್ಷೇತ್ರದ ಅಪ್ಪೆನ ಅನುಗ್ರಹಾಡು ಆರ್ನ ಕಾರ್ಣಿಕಡು ಪ್ರತಿಯೊಂಜಿ ಕಾರ್ಯಲ ಯಶಸ್ವಿ ಅಂದು ಒವ್ವೇ ಟೆನ್ಷನ್ ಇಜ್ಜಂದೆ ನಡತೊಂದುಂಡು ಮುಲ್ಪ ಅಂಚದಿಪ್ಪನ ಎಲ್ಲಂಜಿ ಅನ್ನಛತ್ರದ ವ್ಯವಸ್ಥೆ ಇಪ್ಪು ಅದನ್ನ ಅಡಿಗೆದ ವ್ಯವಸ್ಥೆ ಇಪ್ಪು ಅಥವಾ ಇನ್ನಿತರ ಪ್ರಚಾರದ ದೃಷ್ಟಿ ಇಪ್ಪು ಇನ್ನಿತರ ಪೂರ ತಂತ್ರಿ ವರಿಯರ್ ನಡೆದು ಬತ್ತಿನ ಮಾತ ಕೆಲಸಲ ಅತ್ಯಂತ ಸುಸೂತ್ರವಾದ ನೆರವೇರೋದುಂಡು ಯಶಸ್ವಿ ಆಪುನಂದು ಪನ್ಪುಣ ಪರಮ ಪೂಜ್ಯ ಕಾವಂದಿರನ ಅಂಚನೆ ಮಂಜುನಾಥ ದೇವರ ಅನುಗ್ರಹಾಡು ಶಾಸಕರನ ಜನಪ್ರಿಯ ಶಾಸಕರ ಅಂಚಿತ್ನ ಆರ್ನ ಒಂಜಿ ಮಾರ್ಗದರ್ಶನ ಆರ್ನ ಸಹಕಾರಡು ಇನ್ನು ವಿಶೇಷವಾದ ಈ ಕಾರ್ಯಕ್ರಮ ಯಶಸ್ವಿಯಾದ ಆಪುನ ಪನ್ಪುಣಕ್ಕೆ ಎಂಕ್ಲಿಗೆ ಅಪ್ಪನೇ ಸಾಕ್ಷಿ ಪನ್ಪುಣ ಅಂಚಿನ ಪಾತ್ರ ಅನ್ಪುಣಂದು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಭಗವದ್ಭಕ್ತರುಗಳು ತಮ್ಮ ಊರಿನ ಸಮಸ್ಯೆಗಳು ಬಂದಾಗ ಅವರ ಮನೆಯ ವಿಚಾರ ಇರ್ಬೋದು ಅಥವಾ ಇನ್ನಿತರ ಹೆಣ್ಣು ಮಕ್ಕಳಿಗೆ ಪ್ರಾಯ ಆದಾಗ ಮದುವೆ ವ್ಯವಸ್ಥೆಗಳಿರ್ಬೋದು ಅಥವಾ ಇನ್ನಿತರ ಮನೆಯಲ್ಲಿ ಮಾಡತಕ್ಕಂಥ ಕೃಷಿ ಅಥವಾ ಇನ್ನಿತರ ಬೇರೆ ಬೇರೆ ನಮ್ಮ ವ್ಯವಸ್ಥೆಗಳ ದೃಷ್ಟಿಯಿಂದ ಅವರ ಸಮಸ್ಯೆಗಳು ಬಂದಾಗ ಆರೋಗ್ಯದ ವಿಚಾರ ಇರ್ಬೋದು ಆ ಕ್ಷೇತ್ರಕ್ಕೆ ಬಂದು ಮಹಾಮಾಯಿ ದೇವರೊಟ್ಟಿಗೆ ಪ್ರಾರ್ಥನೆಗಳನ್ನು ಮಾಡಿಕೊಂಡಾಗ ಅವರು ಇಲ್ಲಿ ಬಂದು ಅರ್ಚಕರ ಮೂಲಕ ತಮ್ಮ ಸಮಸ್ಯೆಗಳುಂಟು ಮನೆಯಲ್ಲಿ ಅಥವಾ ಈ ರೀತಿಯ ವ್ಯವಸ್ಥೆಗಳುಂಟು ಮಕ್ಕಳ ಮದುವೆ ವಿಚಾರ ಇರ್ಬೋದು ಅಥವಾ ಮನೆಯಲ್ಲಿರತಕ್ಕಂಥ ಕೃಷಿಯ ವ್ಯವಸ್ಥೆಗಳಿರ್ಬೋದು ಇನ್ನಿತರ ಮೂಲಭೂತ ಸೌಕರ್ಯಗಳ ಬಗ್ಗೆ ವ್ಯವಸ್ಥೆಗಳ ಬಗ್ಗೆ ಸಮಸ್ಯೆಗಳು ಆದಾಗ ದೇವರ ಅಥವಾ ಆರೋಗ್ಯದ ವಿಚಾರ ದೇವರೊಟ್ಟಿಗೆ ಬಂದು ಪ್ರಾರ್ಥನೆಗಳನ್ನು ಮಾಡಿಕೊಂಡಾಗ ಕ್ಲಪ್ತ ಸಮಯದಲ್ಲಿ ದೇವರು ಅವರಿಗೆ ಒಳ್ಳೆಯ ರೀತಿಯ ಅನುಗ್ರಹ ಮಾಡಿ ಅವರು ನೆನೆಸಿಕೊಂಡಂಥ ಎಲ್ಲ ಕಾರ್ಯಗಳನ್ನು ಒಳ್ಳೊಳ್ಳೆ ತನ್ನ ಮಕ್ಕಳ ವಿಚಾರ ಒಳ್ಳೊಳ್ಳೆ ಹುಡುಗರು ಸಿಕ್ಕಿ ಒಳ್ಳೆ ಪಾರ್ಟಿ ಸಿಕ್ಕಿ ಮದುವೆಯಾಗಿ ಅತ್ಯಂತ ಯಶಸ್ವಿಯಾಗಿ ಒಂದು ಮಾದರಿ ಕುಟುಂಬಸ್ಥರಾಗಿ ಇವತ್ತು ಬೆಳೆದಂಥ ನಮ್ಮ ಕಣ್ಣೆದುರಿಗೆ ತಣ್ಣೀರ್ಪಂಥ ಗ್ರಾಮದಲ್ಲಿ ನೋಡತಕ್ಕಂಥ ವಿಚಾರಗಳು ಹಾಗೆ ಇನ್ನಿತರ ಬೇರೆ ಬೇರೆ ಬಹುಶಃ ಇದು 22 ವರ್ಷ ಮುಂಚೆ ಈ ಕ್ಷೇತ್ರ ನಿರ್ಮಾಣ ಆದಾಗ ಇದು ತಣ್ಣೀರ್ಪಂಥ ಗ್ರಾಮಕ್ಕೆ ಪುತ್ತಿಲ ಗ್ರಾಮಕ್ಕೆ 2 ಗ್ರಾಮಕ್ಕೆ ದೇವಸ್ಥಾನ ಅಂತೇಳಿ ಇರಲಿಲ್ಲ ಇದೇ ದೇವಸ್ಥಾನ ಅಂತೇಳಿ ತಾವು ದೇವರ ಹತ್ರ ಬಂದು ಗ್ರಾಮ ದೇವರಂತೇಳಿ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಬರಬರ್ತಾ ಬಹುಶಃ ಕಳೆದ 3 ವರ್ಷದ ಮುಂಚೆ ರುದ್ರಗಿರಿ ಮೃತ್ಯುಂಜಯ ದೇವಸ್ಥಾನ ಈಗಾಗಲೇ ನಿರ್ಮಾಣಗೊಂಡು ಈಗ ತಾವು ಗ್ರಾಮಕ್ಕೆ ಗ್ರಾಮ ದೇವರು ಅಂತೇಳಿ ಎಲ್ಲ ಸೇವೆಗಳನ್ನು ಮಾಡ್ತಿದೆ ಹಾಗೆ ಅತ್ಯಂತ ವಿಶೇಷವಾಗಿ ಒಂದು ಶಕ್ತಿಯುಳ್ಳಂಥ ಕ್ಷೇತ್ರ ಬಹುಶಃ ನಾವು ಮೊನ್ನೆ ಅನ್ನದಾನವನ್ನು ಕೇಳಲಿಕ್ಕೆ ಹೋದಾಗ ಇನ್ವಿಟೇಷನ್ಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಹೋದಾಗ ಭಗವದ್ಭಕ್ತರುಗಳು ಅಥವಾ ಇನ್ನಿತರ ಬೇರೆ ಉದಾಹರಣೆ ಸೌತಡ್ಕಕ್ಕೆ ನಾವು ಮೊನ್ನೆ ನಾವು ಒಂದು ಮನವಿಯನ್ನು ಕೊಡಲಿಕ್ಕೆ ಹೋದೆವು ಯಾವುದು ಅಂತ ಹೇಳಿದರೆ ಹೊರಕಾಣಿಕೆಯ ವಿಚಾರದಲ್ಲಿ ಆಗ ಅಲ್ಲಿ ಒಬ್ಬರು ಭಕ್ತರು ಸಿಕ್ಕಿದ್ರು ಅಲ್ಲಿ ಹೂವಿನ ವ್ಯಾಪಾರ ಮಾಡೋ ರಘು ಭಂಡಾರಿ ಅವರು ಅಂತೇಳಿ ಅವರು ಹೇಳಿದಂಥ ಮಾತುಗಳು ನೆನಪಾಗ್ತಾ ಉಂಟು ಯಾಕೆಂದರೆ ಕ್ಷೇತ್ರದ ಬಗ್ಗೆ ಬಹುಶಃ ಹಾದಿಯಲ್ಲಿ ತಣ್ಣೀರ್ಪಂಥ ಕಲ್ಲಿರಿಂದ ಮುಂದೆ ಹೋದ ರೈಟ್ ಸೈಡಲ್ಲಿ ಮೇಲೆ ಗುಡ್ಡದಲ್ಲಿ ಎತ್ತರದಲ್ಲಿ ದೇವಿ ದೇವಸ್ಥಾನ ಬಹಳ ಕಾರ್ಣಿಕ ಇರತಕ್ಕಂಥ ಕ್ಷೇತ್ರ ನನ್ನ ಕೆಲವು ಕೆಲಸಗಳು ಈಡೇರಿದೆ ನಾನಲ್ಲಿ ಬರ್ತಾ ಇದ್ದೆ ಇಲ್ಲಿದ್ದರೂ ಭಾರಿ ನನ್ನ ಲೆಕ್ಕದಲ್ಲಿ ನನ್ನ ಸೇವೆ ಉಂಟು ಹೂವನ್ನು ಶೃಂಗಾರಕ್ಕೆ ನಾನು ನನ್ನ ಲೆಕ್ಕದಲ್ಲಿ ಕಳಿಸಿಕೊಡ್ತೇನೆ ಅಂತೇಳಿ ಹೇಳಿದರು ಆಗಿರುವಾಗ ನಮಗೆ ತುಂಬ ಮನಸ್ಸಿಗೆ ಆನಂದ ಖುಷಿಯಾಗ್ತದೆ ಈ ಕ್ಷೇತ್ರ ಖಂಡಿತವಾಗಿ ಕಾರ್ಣಿಕರಿರ್ತಕ್ಕಂಥ ಕ್ಷೇತ್ರ ಭಕ್ತರು ನಡೆಸಿದಂಥ ಕೆಲಸಗಳು ಆಗತಕ್ಕಂಥ ಈಡೇರತಕ್ಕಂಥ ಕೆಲಸ ಕಾರ್ಯಗಳು ಆಗಿರುವಾಗ ಖಂಡಿತವಾಗಿ ನಾಡ್ದು ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ನಮಗೆ ಖಂಡಿತ ಒಂದು ಅಭಿಪ್ರಾಯಗಳು ಉಂಟು ಅಥವಾ ಊರಿನ ಸಹಕಾರ ಉಂಟು ಅಂತ ಹೇಳುವ ನನ್ನ ಮಾತನ್ನು ಕೊನೆಗೊಳಿಸ್ತಿದ್ದೇನೆ. ಇದು ಶ್ರೀ ಕ್ಷೇತ್ರ ಮಹಾಮಾಯಿ ಮತ್ತು ಭೈರವನ ಸನ್ನಿಧಿಯ ಒಂದು ಕಿರು ಪರಿಚಯವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ತಣ್ಣೀರುಪಂಥ.